ಕಣ್ಣೀರ ಕಡಲಲ್ಲಿಯೇ ನಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕಣ್ಣೀರ ಕಡಲಲ್ಲಿಯೇ ನಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಈ ಲೋಕ ಸಂಕಟವು ಕ್ಷಣ ಮಾತ್ರವಿರುವುದು, ಈ ದೇಹ ನಾಶಾದರೂ ಅಂತರ್ಯ ಹೊಸದಾಗುವುದು. ಅತ್ಯಂತ ಪ್ರತಿಫಲವ ನನಗುಂಟು ಮಾಡುವನು, ನಿರಂತರ ಕಿರುವನು. ಕಣ್ಣೀರ ಕಡಲಲ್ಲಿಯೇ ನಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ದೇವರ ಒಂದು ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸುಂದರವಾದಂಥ ಸಮಯದಲ್ಲಿ ನಾವೆಲ್ಲರೂ ದೇವರೊಂದು ವಾಕ್ಯವನ್ನು ಕಲಿಯುವಂಥ ಅವಕಾಶವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ವಿಶೇಷವಾಗಿ ಈ ಒಂದು ಹೋಪ್ ಚಾನಲನ್ನು ವೀಕ್ಷಿಸ್ತಕ್ಕಂಥ ನಿಮ್ಮೆಲ್ಲರನ್ನು ಕ್ರಿಸ್ತೇಸುವಿನ ನಾಮದಲ್ಲಿ ನಾನು ಸ್ವಾಗತನ ಬಯಸುತ್ತಾ, ದೇವರು ವಿಶೇಷವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾನೆ, ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ. ಅದಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತಾ ನಾವು ಈ ಒಂದು ವಾಕ್ಯದ ಕಡೆಗೆ ನಮ್ಮ ಒಂದು ಗಮನಗಳನ್ನು ಹರಿಸುವ ಹಾಗೆ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಕೃಪೆಯಲ್ಲಿ ಐಶ್ವರ್ಯವಂತನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆ, ನಿನ್ನ ಒಂದು ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಒಂದು ಪ್ರೀತಿ, ನಿನ್ನ ಒಂದು ಕರುಣೆ ಮೇರೆಗೆ ಸ್ವಾಮಿ ನಮ್ಮನ್ನು ನಡೆಸಿದ್ದೆ. ಇನ್ನು ಮುಂದೆ ಸ್ವಾಮಿ ನಮ್ಮೆಲ್ಲರನ್ನ ನಡೆಸಿ ಆಶೀರ್ವದಿಸಿ ಕಾಯ್ತಾ ಬರಬೇಕೆಂಬುದಾಗಿ ಹೇಳಿ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುವಂತರಾಗಿದ್ದೇವೆ ಸ್ವಾಮಿ, ಆಮೇನ್. ಇವತ್ತಿನ ದಿನ ಮುಖ್ಯವಾಗಿ ಪ್ರಿಯ ವೀಕ್ಷಕರೇ, ಮೋಶೆ ಆ ಒಂದು ಇಸ್ರಾಯೇಲ್ ಮಕ್ಕಳನ್ನು ಆ ಒಂದು ಐಗುಪ್ತ ದೇಶದಿಂದ ಆತನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ ನಂತರ ಆತನು ಆ ಒಂದು ಅರಣ್ಯದಲ್ಲಿ ಅವರನ್ನು ಪ್ರಯಾಣ ಮಾಡಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅನೇಕ ರೀತಿಯಾದಂಥ ಒಂದು ಕಷ್ಟಗಳನ್ನು ಅವರು ಕಾಣುವಂತರಾಗಿದ್ದಾರೆ. ಕಷ್ಟಕ್ಕಿಂತ ದೇವರ ಒಂದು ವಿರುದ್ಧವಾಗಿ ಇಸ್ರಾಯೇಲ್ ಮಕ್ಕಳು ಮಾತನಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಒಂದು ವಿಚಾರ ಇಸ್ರಾಯೇಲ್ ಮಕ್ಕಳಿಂದ ನಾವು ಕಲಿಬೇಕಾದಂಥ ಒಂದು ಪಾಠ ಏನಂತ ಹೇಳಿದರೆ, ನೋಡ್ತೇವೆ ಈ ಒಂದು ಇಸ್ರಾಯೇಲ್ ಮಕ್ಕಳು ಎಷ್ಟೊಂದು ಆ ಒಂದು ದೇವರು ಕೆಟ್ಟದಾದಂಥ ಒಂದು ವಿಚಾರಗಳಿಗೆ ಅವರು ದೇವರ ವಿರುದ್ಧವಾಗಿ ಅವರು ಮಾತನಾಡ್ತಾರೆ ಎಂಬುದಾಗಿ. ಹೌದು ಪ್ರಿಯರೇ, ಇಸ್ರಾಯೇಲ್ ಮಕ್ಕಳು ದೇವರು ಎಷ್ಟು ಸತಿ ಆತನು ಒಳ್ಳೆಯದನ್ನು ಮಾಡಿದ್ದಾಗ್ಯೂ ಆ ಒಂದು ಐಗುಪ್ತ ದೇಶದಲ್ಲಿ ಅವರು ಅನೇಕ ರೀತಿಯಾದಂಥ ಒಂದು ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿ ದೇವರು ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದಾಗ ದೇವರು ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಿ
ದೇವರು ಇಸ್ರೇಲ್ ಮಕ್ಕಳನ್ನು ಅಲ್ಲಿಂದ ಕರ್ಕೊಂಡು ಬರ್ತಾರೆ ಎಂಬುದಾಗಿ ನೋಡ್ತೇವೆ. ಹಾಗೂ ಅದೇ ರೀತಿಯಲ್ಲಿ ನೋಡುವಂಥ ಸಂದರ್ಭದಲ್ಲಿ ಆ ಒಂದು ಕೆಂಪು ಸಮುದ್ರವನ್ನು ಎರಡು ಮಾಡಿ ಇಸ್ರೇಲ್ ಮಕ್ಕಳನ್ನು ದೇವರು ಅವರನ್ನು ನೆಲದ ಮೇಲೆ ನಡೆಸ್ಕೊಂಡು ಹೋಗ್ತಾರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಎಂಥ ಒಂದು ರೀತಿಯಲ್ಲಿ ಅದ್ಭುತ ಕಾರ್ಯವನ್ನು ಇಸ್ರೇಲ್ ಮಕ್ಕಳ ಮೇಲೆ ದೇವರು ಮಾಡುವಂತನಾಗಿದ್ದಾನೆ. ಪರಲೋಕದಿಂದ ಮನ್ನವನ್ನು ಅವ್ರಿಗೋಸ್ಕರ ಸುರಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಈ ರೀತಿಯಲ್ಲಿ ಅನೇಕ ರೀತಿಯಾದಂಥ ಅದ್ಭುತ ಕಾರ್ಯಗಳನ್ನು ಇಸ್ರೇಲ್ ಮಕ್ಕಳ ಮೇಲೆ ಆತನು ತೋರಿಸ್ತಾನೆ ಇರ್ತಾನೆ. ಆದರೆ ಒಂದು ವಿಚಾರ, ಈ ಒಂದು ಇಸ್ರೇಲ್ ಮಕ್ಕಳು ಯಾವಾಗಲೂ ಸಹ ಏನಾದರೂ ಒಂದು ಕಷ್ಟ ಬರುವಂಥ ಸಂದರ್ಭದಲ್ಲಿ, ಏನಾದರೂ ಒಂದು ನೋವು ಬರುವಂಥ ಸಂದರ್ಭದಲ್ಲಿ ಅವರು ದೇವರ ಒಂದು ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹೌದು, ಅನೇಕ ಸಾರಿ ದೇವರೊಂದು ವಿರುದ್ಧವಾಗಿ ಅವರು ಮಾತನಾಡ್ತಿದ್ರು. ಅನೇಕ ವಿಚಾರಗಳಿಗೋಸ್ಕರ ಅವರು ದೇವರ ವಿರುದ್ಧವಾಗಿ ಮಾತನಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಸಹ ಒಂದು ಮುಖ್ಯವಾದಂಥ ಒಂದು ಸನ್ನಿವೇಶವನ್ನು ನಾವು ನೋಡುವಂತರಾಗಿದ್ದೇವೆ. ನಿಮ್ಮ ಒಂದು ಸತ್ಯವೇದಗಳನ್ನ ಅರಣ್ಯಕಾಂಡ 21ನೇ ಅಧ್ಯಾಯ 4ನೇ ವಚನದ ಕಡೆಗೆ ತಿರುಗಿಸಿಕೊಳ್ಳುವ. ಅರಣ್ಯಕಾಂಡ 21ನೇ ಅಧ್ಯಾಯ 4ನೇ ವಚನ. ಇಲ್ಲಿ ನೋಡ್ತೇವೆ, ಇಸ್ರೇಲ್ ಮಕ್ಕಳು ಹೊರೆ ಎಂಬತಕ್ಕಂಥ ಬೆಟ್ಟದಿಂದ ಹೊರಟು ಎದಿರ್ಮೋರ್ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೋಪಿಸಿಕೊಂಡರು ಎಂಬುದಾಗಿ ಹೇಳಿ. ಆ ಮಾರ್ಗದಲ್ಲಿ ಪ್ರಯಾಣ ಮಾಡಿದರು. ಆದರೆ ಜನರು ಆ ಮಾರ್ಗದಿಂದ ಆ ಒಂದು ಭಾಳಷ್ಟು ಸುಸ್ತಾದ ಕಾರಣ ಅವರು ಅಲ್ಲಿ ಮುಖ್ಯವಾಗಿ ಅವರಿಗೆ ಕೋಪ ಬರುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಹಾಗೂ ದೇವರ ವಿರುದ್ಧವಾಗಿ ಹಾಗೂ ಮೋಶೆ ವಿರುದ್ಧವಾಗಿ ಆ ಒಂದು ಇಸ್ರೇಲ್ ಮಕ್ಕಳು ಕೂಗಾಡುವಂಥವರಾಗಿದ್ದಾರೆ. ಏನೆಂಬುದಾಗಿ ಕೂಗಾಡುವಂಥವರಾಗಿದ್ದಾರೆ ಇಲ್ಲಿ ನೋಡ್ತೇವೆ. 5ನೇ ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದ ಕಾರಣ ಜನರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತನಾಡಿ, ನಾವು ಅರಣ್ಯದಲ್ಲಿ ಸಾಯುವುದಕ್ಕೆ ನಮ್ಮನ್ನು ಐಗುಪ್ತ ದೇಶದಿಂದ ಏಕೆ ಬರಮಾಡಿದ್ದೀರಿ? ಇಲ್ಲಿ ರೊಟ್ಟಿ ಇಲ್ಲ, ನೀರು ಇಲ್ಲ. ನಾವು ಈ ನಿಸರ್ಗದ ರೊಟ್ಟಿಯನ್ನು ತಿಂದು ಅಸಹ್ಯ ಪಡುತ್ತೇವೆ ಅಂದರು ಎಂಬುದಾಗಿ ಹೇಳಿ. ಇಲ್ಲಿ ನೋಡ್ತೇವೆ, ಆ ಒಂದು ಸುಸ್ತಾದಂಥ ಒಂದು ಕಾರಣದಿಂದ ಅವರು ದೇವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ಹಾಗೂ ಮೋಶೆಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ನಾವು ಅರಣ್ಯದಲ್ಲಿ ಸಾಯುವುದಕ್ಕೆ ನಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ, ಹಾಗೂ ಇಲ್ಲಿ ರೊಟ್ಟಿ ಇಲ್ಲ, ಇಲ್ಲಿ ನೀರಿಲ್ಲ, ನಮಗೆ ತಿನ್ನಲಿಕ್ಕೂ ಸಹ ಆ ಒಂದು ಆಹಾರವಿಲ್ಲ ಎಂಬುದಾಗಿ ಹೇಳಿ ದೇವರ ವಿರುದ್ಧವಾಗಿ ಮೋಶೆಯ ವಿರುದ್ಧವಾಗಿ ಅವರು ಗುಣಗುಡ್ತಾ ಇದ್ದಾರೆ ಎಂಬುದಾಗಿ ನೋಡ್ತೇವೆ. ಅನೇಕ ಸಾರಿ ಈ ರೀತಿಯಲ್ಲಿ ದೇವರ ವಿರುದ್ಧವಾಗಿ ಮಾತನಾಡಿದ್ದಾರೆ, ದೇವರ ವಿರುದ್ಧವಾಗಿ ಅವರು ಹೇಳಿದ್ದಾರೆ, ಗುಣಗುಟ್ಟಿದ್ದಾರೆ. ಆದಾಗ್ಯೂ ಸಹ ಆ ಒಂದು ಮಾತುಗಳನ್ನು ಕೇಳಿ ಇನ್ನೂ ಹೆಚ್ಚಿನ ಒಂದು ಆಶೀರ್ವಾದವನ್ನು ಕೊಟ್ಟು ದೇವರು ನಡೆಸ್ತಾ ಇದ್ದ. ಆದರೆ ಈವಾಗಲೂ ಸಹ ಈ ಒಂದು ದೃಶ್ಯದಲ್ಲೂ ಸಹ ನಾವು ನೋಡ್ತೇವೆ, ಇಸ್ರಾಯೇಲ್ ಮಕ್ಕಳು ದೇವರ ಒಂದು ವಿರುದ್ಧವಾಗಿ ಮಾತನಾಡುವುದು. ಅವ್ರು ಹೇಳುವಂಥವ್ರಾಗಿದ್ದಾರೆ, ನಾವು ಐಗುಪ್ತ ದೇಶದಲ್ಲಿ ಇದ್ದಂಥ ಪಕ್ಷದಲ್ಲಿ ನಾವು ಅಲ್ಲೇ ಚೆನ್ನಾಗಿ ತಿಂದ್ಕೊಂಡು ನಾವು ಇರ್ತಿದ್ವಲ್ಲ, ನಮ್ಮನ್ನು ಏನಕ್ಕೆ ಈ ಒಂದು ಕಾಡಿಗೆ ನಮ್ಮನ್ನು ಕರ್ಕೊಂಡು ಬಂದು, ಏನಕ್ಕೆ ನಮ್ಮನ್ನು ಇಲ್ಲೇ ಸಾಯೋದಕ್ಕೋಸ್ಕರವ ನಮ್ಮನ್ನು ಕರ್ಕೊಂಡು ಬಂದಿದ್ಯಾ ನೀನು? ಇಲ್ಲಿ ನಮಗೆ ತಿನ್ನಲಿಕ್ಕೆ ಆಹಾರವಿಲ್ಲ, ನಾವು ಕುಡಿಲಿಕ್ಕೆ ನೀರಿಲ್ಲ ಎಂಬುದಾಗಿ ಹೇಳಿ ಮೋಶೆಯ ವಿರುದ್ಧವಾಗಿ ಅವರು ಕೂಗಾಡಿದ್ರು, ಗುಣಗಾಡಿದ್ರು ಎಂಬುದಾಗಿ ನೋಡುವಂಥರಾಗಿದ್ದೇವೆ ಪ್ರಿಯರೇ. ಅದಕ್ಕೆ ದೇವರು ಕೋಪಗೊಂಡು ಅಲ್ಲಿ ನೋಡ್ತೇವೆ 6ನೇ ವಚನ, ಅರಣ್ಯಕಾಂಡ 21ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಆಗ ಕರ್ತನು ಜನರೊಳಗೆ ಉರಿ ಸರ್ಪಗಳನ್ನು ಕಳಿಸಿದನು, ಅವು ಜನರನ್ನು ಕಚ್ಚಿದರಿಂದ ಇಸ್ರಾಯೇಲರೆಲ್ಲರೂ ಬಹು ಜನರು ಸತ್ತು ಹೋದರು ಎಂಬುದಾಗಿ ಹೇಳಿ. ಇಲ್ಲಿ ನೋಡ್ತೇವೆ, ಪ್ರತಿ ಸಾರಿಯೂ ಇಸ್ರಾಯೇಲ್ ಮಕ್ಕಳು ಮಾಡ್ತಕ್ಕಂಥ ಒಂದು ಗುಣಗುಟ್ಟುವಿಕೆಯನ್ನು ದೇವರು ಕೇಳಲಾರದೆ ಈ ಒಂದು ಸಂದರ್ಭದಲ್ಲೂ ಸಹ ಅವರಿಗೆ ಎಲ್ಲ ರೀತಿಯಾದಂಥ ಆಹಾರವನ್ನು ಕೊಟ್ಟು, ನೀರನ್ನು ಕೊಟ್ಟು, ಎಲ್ಲ ರೀತಿಯಲ್ಲಿಯೂ ಸಹ ದೇವರ ಆಶೀರ್ವಾದವನ್ನು ನಡೆಸಿ
ಮಾಡಿ ನಡೆಸ್ತಾ ಇದ್ದಾನೆ, ಆದಾಗ್ಯೂ ಸಹ ಗುಣಗುಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಅವರ ಒಂದು ಬಳಿ, ಅವರ ಒಂದು ಮಧ್ಯದಲ್ಲಿ ಉರಿ ಎಂತಕ್ಕಂಥ ಒಂದು ಸರ್ಪವನ್ನು ದೇವರು ಅವರ ಮಧ್ಯದಲ್ಲಿ ಬಿಟ್ಟರು ಎಂಬುದಾಗಿ ನೋಡ್ತೇವೆ. ಭಾಳಷ್ಟು ವಿಷವುಳ್ಳದಾದಂಥ ಒಂದು ಸರ್ಪವನ್ನು ಅವರ ಮಧ್ಯದಲ್ಲಿ ಭಾಳಷ್ಟು ಬಂದ ಕಾರಣ ಅದೆಲ್ಲವೂ ಸಹ ಇಸ್ರೇಲ್ ಮಕ್ಕಳನ್ನು ಕಚ್ಚಲಿಕ್ಕೆ ಪ್ರಾರಂಭವಾಯಿತು. ಕಚ್ಚೋದ್ರ ಮೂಲಕ ಅನೇಕ ಇಸ್ರೇಲ್ ಮಕ್ಕಳು ಆ ಒಂದು ದಿನದಲ್ಲಿ ಸಾಯ್ತಾರೆ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಲ್ಲಿ ಮೋಶೆಯ ಬಳಿಗೆ ಹೋಗಿ ನಾವು ಕರ್ತನ ವಿರುದ್ಧವಾಗಿ ನಾವು ಮಾತಾಡಿದ್ದೇವೆ, ನಿನ್ನ ವಿರುದ್ಧವಾಗಿ ಮಾತಾಡಿದ್ದೇವೆ, ಈ ಒಂದು ಸರ್ಪಗಳು ನಮ್ಮಿಂದ ತೊಲಗುವಂತೆ, ನಮ್ಮಿಂದ ದೂರವಾಗಲಿಕ್ಕಾಗುವಂತೆ ನೀನು ದೇವರಲ್ಲಿ ಪ್ರಾರ್ಥಿಸಿ ಎಂಬುದಾಗಿ ಹೇಳಿ ಕೇಳಿದರು. ಕೇಳುವಂಥ ಸಂದರ್ಭದಲ್ಲಿ ಮೋಶೆಯು 8ನೇ ವಚನಕ್ಕೆ ನಾವು ನೋಡುವಾಗ ಇಲ್ಲಿ ನೋಡ್ತೇವೆ, ಮೋಶೆಯು ಪ್ರಾರ್ಥಿಸಿದ್ನು ಎಂಬುದಾಗಿ ಹೇಳಿ. ಆಗ ದೇವರು ಹೇಳುವಂತನಾಗಿದ್ದಾನೆ ಮೋಶೆಗೆ, ಆಗ ಕರ್ತನು ಮೋಶೆಗೆ ಹಿತ್ತಾಳೆಯಿಂದ ಉರಿ ಸರ್ಪದ ಆಕಾರದಲ್ಲಿ ಒಂದನ್ನು ಮಾಡಿಸಿಕೊಂಡು ಕಂಬದ ಮೇಲೆ ಇಡು, ಅದನ್ನು ಕಚ್ಚಲ್ಪಟ್ಟವರೆಲ್ಲರೂ ಅದರ ಮೇಲೆ ದೃಷ್ಟಿ ಇಟ್ಟರೆ ಬದುಕುವರು ಅಂದನೆಂಬುದಾಗಿ ಹೇಳಿ. ಇಲ್ಲಿ ನೋಡ್ತೇವೆ, ಮೋಶೆಯು ದೇವರ ಒಂದು ಬಳಿಗೆ ಪ್ರಾರ್ಥನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮೋಶೆಗೆ ದೇವರು ಈ ರೀತಿಯಲ್ಲಿ ನೀನು ಮಾಡು ಎಂಬುದಾಗಿ ಹೇಳ್ತಾನೆ. ನೀನು ಒಂದು ಉರಿ ಸರ್ಪದ ಒಂದು ಆಕಾರದಲ್ಲಿ ಹಿತ್ತಾಳೆಯಲ್ಲಿ ಮಾಡಿ ಅದನ್ನು ನಿನ್ನ ಒಂದು ಕಂಬಕ್ಕೆ ಸುತ್ತಿ ಅದನ್ನು ಎತ್ತಿ ಮೇಲಕ್ಕೆ ಇಡಿ. ಮೇಲಕ್ಕೆ ಹಿಡಿದಂಥ ಒಂದು ಪಕ್ಷದಲ್ಲಿ ಅದನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಸಹ ಬದುಕುವರು ಎಂಬುದಾಗಿ ಹೇಳಿ. ಆಗ ಮೋಶೆಯು ದೇವರು ಹೇಳಿದ ರೀತಿಯಲ್ಲೇ ಮಾಡುವಂತನಾಗಿದ್ದಾನೆ. ಆತನು ಒಂದು ಹಿತ್ತಾಳೆಯನ್ನು ತೆಗೆದುಕೊಂಡು ಆ ಒಂದು ಉರಿ ಸರ್ಪವನ್ನು ಮಾಡಿ ಆ ಒಂದು ಕಂಬಕ್ಕೆ ಇಟ್ಟು ಅದನ್ನು ಮೇಲಕ್ಕೆ ಎತ್ತುವಂತನಾಗಿದ್ದಾನೆ. ಮೇಲಕ್ಕೆ ಎತ್ತಿದ ನಂತರ ಆ ಒಂದು ಜನರಿಗೆ ಆತನು ಆಜ್ಞೆಯನ್ನು ನೀಡ್ತಾನೆ, ದೇವರು ಹೇಳಿದ ರೀತಿಯಲ್ಲಿ ಈ ಒಂದು ಸರ್ಪವನ್ನು ನೋಡಿ ನೀವು ಉಳಿಯುವಿರಿ ಎಂಬುದಾಗಿ ಹೇಳಿ. ಆದ ಕಾರಣ ಆ ಒಂದು ಸಂದರ್ಭದಲ್ಲಿ ನೋಡ್ತೇವೆ, ಆ ಒಂದು ಸರ್ಪವನ್ನು ಪ್ರತಿಯೊಬ್ಬೊಬ್ಬರು ಆ ಒಂದು ಸರ್ಪ ಕಚ್ಚಿದ ಒಂದೊಂದು ಇಸ್ರಾಯೇಲ್ ಮಕ್ಕಳು ನೋಡುವಂತರಾಗಿದ್ದಾರೆ ಎಂಬುದಾಗಿ ಹೇಳಿ. ನೋಡಿದ ತಕ್ಷಣವೇ ಅವರು ಬದುಕ್ತಿದ್ರು. ಅದಾದ ನಂತರ ಆ ಒಂದು ಸರ್ಪಗಳು ಅವರನ್ನು ಬಿಟ್ಟು ಹೋಗಿತ್ತು ಎಂಬುದಾಗಿ ನೋಡ್ತೇವೆ. ಅದಾದ ಮೇಲೆ ಅವರು ಮುಂದಿನ ಒಂದು ಪ್ರಯಾಣವನ್ನು ಮಾಡಿ ಅವರು ಮುಂದಕ್ಕೆ ಹೋದರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆದರೆ ಮುಖ್ಯವಾಗಿ ಇವತ್ತಿನ ದಿನ ನಾವು ನೋಡಬೇಕಾದಂಥ ವಿಚಾರ ಏನಂತ ಹೇಳಿದರೆ, ಈ ಒಂದು ಹಿತ್ತಾಳೆಯ ಒಂದು ಸರ್ಪವನ್ನು ಮಾಡಿ ಕಂಬದ ಮೇಲೆ ಎತ್ತರವಾಗಿ ಇಡು ಎಂಬುದಾಗಿ ಹೇಳಿ ಮೋಶೆಗೆ ದೇವರು ಆಜ್ಞೆಯನ್ನು ಕೊಡ್ತಾನೆ. ನಾವು ಪ್ರಾರಂಭದಲ್ಲಿ ಆದಾಮ ಮತ್ತು ಅವ್ವಳ ಒಂದು ಕಥೆಯಲ್ಲಿ ನಾವು ನೋಡ್ತೇವೆ, ಹಾವು ಎಂಬತಕ್ಕಂಥದ್ದನ್ನ ಒಂದು ಸೈತಾನನಿಗೆ ಹೋಲಿಸಲಾಗಿದೆ. ಹಾವು ಎಂಬುದಾಗಿ ನೋಡುವಾಗ ಅದು ಸೈತಾನನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆದ ಕಾರಣ ಆತನು ಆ ಒಂದು ಹಾವಿನ ವಿರುದ್ಧವಾಗಿ ಆತನು ಅದಕ್ಕೆ ಶಾಪವನ್ನು ಕೊಟ್ಟು ಅದು ನೆಲದ ಮೇಲೆಯೇ ಅದು ಹೋಗುವಂತೆ ಅದಕ್ಕೆ ಶಾಪವನ್ನು ಕೊಟ್ಟು ಆ ರೀತಿಯಲ್ಲಿ ಆತನು ಹೇಳ್ದ. ಆದರೆ ಅದೇ ದೇವರು ಒಂದು ಹಿತ್ತಾಳೆಯ ಒಂದು ಸರ್ಪವನ್ನು ಮಾಡಿ ನೀನು ಆ ಒಂದು ಕಂಬದ ಮೇಲಿಟ್ಟು ಎತ್ತರವಾಗಿಡು ಎಂಬುದಾಗಿ ಹೇಳಿ ಆತನು ಹೇಳುವಂತನಾಗಿದ್ದಾನೆ. ಹೌದು ಪ್ರಿಯರೇ, ಯಾಕೆ ಈ ಒಂದು ಹಿತ್ತಾಳೆಯದ ಸರ್ಪವನ್ನು ಮಾಡಿ ಇಡು ಎಂಬುದಾಗಿ ಹೇಳ್ದ? ಒಂದು ವೇಳೆ ದೇವರ ಒಂದು ಬೇರೆ ಒಂದು ಈ ಥರ ಒಂದು ರೀತಿಯಲ್ಲಿ ಆತನು ಹೇಳ್ಬೋದಾಗಿತ್ತು, ಅಥವಾ ಒಂದು ಶಿಲುಬೆಯ ಆಕಾರದಲ್ಲಿ ನೀನು ಮಾಡಿ ಇಡು, ಅದನ್ನು ನೋಡಿದವರೆಲ್ಲರೂ ಬದುಕ್ತಾರೆ ಎಂಬುದಾಗಿ ಹೇಳ್ಬೋದಾಗಿತ್ತು. ಅಥವಾ ಯೆಹೋವ ದೇವರ ಒಂದು ಹೆಸರನ್ನು ಮಾಡಿ ನೀನು ಅಲ್ಲಿ ಮೇಲೆ ಇಡು, ಅವರು ನೋಡಿ ಬದುಕ್ತಾರೆ ಎಂಬುದಾಗಿ ಹೇಳ್ಬೋದಾಗಿತ್ತು. ಆದರೆ ಯಾಕೆ ಸರ್ಪ? ನಾವು ನೋಡುವಂಥರಾಗಿದೆ, ಸರ್ಪ ಎಂಬತಕ್ಕಂಥದ್ದು ಪಾಪಕ್ಕೆ ಅಥವಾ ಒಂದು ಸೈತಾನರಿಗೆ ಸೂಚನೆ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಎತ್ತಿ ಮೇಲಕ್ಕೆ ಇಡು, ಅದನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬೊಬ್ಬರು, ಅದಕ್ಕೆ ದೃಷ್ಟಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಬದುಕರು ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಯಾಕೆ ಆ ಒಂದು ಸರ್ಪ ಎಂಬುದಾಗಿ ಯಾಕೆ ಹೇಳಿದ್ನು? ನಾವು ಇದಕ್ಕೆ ಉತ್ತರವನ್ನು ನಮ್ಮ ಒಂದು ಸತ್ಯವೇದಗಳನ್ನ 1 ಕೊರಿಂಥ 5ನೇ ಅಧ್ಯಾಯ 21ನೇ
ವಚನದ ಕಡೆಗೆ ನಾವು ತಿರುಗಿಸಿಕೊಳ್ಳುವಾಗೆ ಅಲ್ಲಿ ನಾವು ನೋಡುವಂತರಾಗಿದ್ದಾರೆ. ಪೌಲನು ಅಲ್ಲಿ ಕೊರಿಂಥದವರಿಗೆ ಬರೆದ ಆ ಒಂದು ಸಭೆಗಳಿಗೆ ಹೇಳುವಂತನಾಗಿದ್ದಾನೆ, ಯೇಸು ಸ್ವಾಮಿ ಸ್ವತಃ ತಾನೇ ಪಾಪವಾದನು ಎಂಬುದಾಗಿ ಹೇಳಿ. ಆ ಒಂದು ವಾಕ್ಯದಲ್ಲಿ ಪೌಲನು ಆ ಒಂದು ಕೊರಿಂಥದವರಿಗೆ ತಿಳಿಸುವಂತನಾಗಿದ್ದಾನೆ, ಸ್ವತಃ ಯೇಸು ಸ್ವಾಮಿ ನಮಗೋಸ್ಕರ ಪಾಪವಾದನು ಎಂಬುದಾಗಿ ಹೇಳಿ. ಇಲ್ಲಿ ನೋಡ್ತೇವೆ, ಆ ಒಂದು ಸೈತಾನನು ಅಥವಾ ಪಾಪ ಇರ್ತಕ್ಕಂಥ ಸರ್ಪವನ್ನ ನೋಡಿ ಎಲ್ಲರೂ ಸಹ ಬದುಕಿದ್ರು. ಅದೇ ರೀತಿಯಲ್ಲಿ ಪಾಪ ಇಲ್ಲದೆ ಇರ್ತಕ್ಕಂಥ ಯೇಸು ಸ್ವಾಮಿ, ಯಾವುದೇ ಒಂದು ಪಾಪದ ಅರಿವು ಇಲ್ಲದೆ ಇರ್ತಕ್ಕಂಥ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಏರಿಸಲ್ಪಡ್ತಾನೆ, ಆ ಒಂದು ಶಿಲ್ಬೆ ಮೇಲೆ ಹಾಕಲ್ಪಡ್ತಾನೆ. ಆವಾಗ ಎಲ್ಲ ಪಾಪಿಗಳು ಆತನನ್ನು ನೋಡೋದಾದರೆ, ಆತನನ್ನು ದೃಷ್ಟಿಸೋದಾದರೆ ಅವರು ಬದುಕ್ತಾರೆ ಎಂಬುದಾಗಿ ಹೇಳಿ ಈ ಒಂದು ಉದಾಹರಣೆಯನ್ನು ದೇವರು ಅಲ್ಲಿ ತೋರಿಸ್ಕೊಟ್ಟ. ಯಾವ ರೀತಿಯಲ್ಲಿ ಆ ಒಂದು ಸಾಯ್ತಾ ಇರ್ತಕ್ಕಂಥ ಇಸ್ರಾಯೇಲ್ ಮಕ್ಕಳು ಆ ಒಂದು ಸರ್ಪವನ್ನು ನೋಡಿ ಅವರು ಬದುಕಿದ್ರು, ಅದೇ ರೀತಿಯಲ್ಲಿ ಈ ಒಂದು ಯೇಸು ಸ್ವಾಮಿಯನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರು ಸಹ ಬದುಕ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಅಲ್ಲಿ ತಿಳಿಸ್ಕೊಡ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹೌದು, ಮುಖ್ಯವಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಯಾವುದೇ ಒಂದು ಪಾಪವನ್ನು ಮಾಡಿರೋಲ್ಲ, ಯಾವುದೇ ಒಂದು ತಪ್ಪನ್ನು ಮಾಡಿರಲ್ಲ. ಸೈತಾನನು ತನ್ನ ವಿರುದ್ಧವಾಗಿ ಶೋಧನೆಯನ್ನು ತಂದಾಗಿಯೂ ಸಹ ಆ ಒಂದು ಶೋಧನೆಗೆ ಅವನು ಒಳಗಾಗದೆ ಆತನು ಆ ಒಂದು ಪಾಪವನ್ನು ಜಯಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಪಾಪವನ್ನು ಮಾಡದೆ ಆತನು ಆ ಒಂದು ಶೋಧನೆಯನ್ನು ಜಯಿಸ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅಂಥ ಒಂದು ವ್ಯಕ್ತಿ, ಪಾಪದ ಒಂದು ಅರಿವು ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಸ್ವತಃ ಆತನು ಪಾಪವಾಗ್ತಾನೆ. ಯಾವ ಒಂದು ಕಾರಣದಿಂದ? ಯಾರಿಗೋಸ್ಕರ? ನಾನು ಮತ್ತು ನಿಮಗೋಸ್ಕರ ಎಂಬುದಾಗಿ ನೋಡ್ತೇವೆ. ಇಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು. ಪರಲೋಕ ರಾಜ್ಯದಲ್ಲಿ ಆತನು ಪ್ರತಿ ಕ್ಷಾರಿಯು ಆತನು ಶುದ್ಧನು ಎಂಬುದಾಗಿ ಹೇಳಿ ಕೋಟ್ಯಾನ್ ಕೋಟಿ ದೇವದೂತರು ಆತನನ್ನು ಆರಾಧಿಸ್ತಕ್ಕಂಥವ್ರು. ಆ ರೀತಿಯಾದಂಥ ದೇವರು ನನ್ನ ಮತ್ತು ನಿಮ್ಮ ಒಂದು ಪಾಪಗಳಿಗೋಸ್ಕರ ಈ ಲೋಕಕ್ಕೆ ಬಂದು ಸ್ವತಃ ಆತನೇ ಪಾಪವಾದನೆಂಬುದಾಗಿ ನೋಡ್ತೇವೆ. ಪಾಪವಾಗುವುದು ಮಾತ್ರವಲ್ಲ, ಬದಲಾಗಿ ಈ ಒಂದು ಜನರ ಮಧ್ಯದಲ್ಲಿ ಆತನು ಜೀವಿಸಿ ಅವರು ವಿರುದ್ಧವಾಗಿ ಮಾತನಾಡಿ ಅವರು ಶಿಕ್ಷೆಯನ್ನು ಕೊಟ್ಟು ಆ ಒಂದು ಶಿಲುಬೆ ಮೇಲೆ ಘೋರವಾದಂಥ ಆ ಒಂದು ಶಿಕ್ಷೆಯನ್ನು ಆತನು ಪಡೆದ ಎಂಬುದಾಗಿ ನೋಡ್ತೇವೆ. ತನ್ನ ಒಂದು ಕೈಗಳ ಮೇಲೆ ಮೊಳೆಯನ್ನು ಹೊಡೆಸ್ಕೊಂಡ ಎಂಬುದಾಗಿ ನೋಡ್ತೇವೆ. ತನ್ನ ಒಂದು ತಲೆ ಮೇಲೆ ಒಂದು ಮುಳ್ಳಿನ ಕಿರೀಟವನ್ನು ಇಡಿಸ್ದ ಎಂಬುದಾಗಿ ನೋಡ್ತೇವೆ. ಆ ಜನರು ಆತನ ವಿರುದ್ಧವಾಗಿ ಕೆಟ್ಟದಾಗಿ ಮಾತನಾಡುವುದನ್ನು ನಾವು ಕಾಣುವಂತರಾಗಿದ್ದೇವೆ. ಆತನ ಬೆನ್ನಿನ ಮೇಲೆ ಒಂದು ಚಾವಟಿಯ ಏಟನ್ನು ಒಡೆಯೋದನ್ನು ನಾವು ಕಾಣುವಂತರಾಗಿದ್ದೇವೆ. ಎಂಥ ಒಂದು ಪಾಪವನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿ ಆವತ್ತಿನ ದಿನ ಆ ರೀತಿಯಾದಂಥ ಒಂದು ಸಂದರ್ಭಕ್ಕೆ, ಆ ರೀತಿಯಾದಂಥ ಒಂದು ಸನ್ನಿವೇಶಕ್ಕೆ ಒಳಗಾಗಿದ ಒಂದೇ ಒಂದು ಕಾರಣ ಏನಂತ ಹೇಳಿದ್ರೆ, ನನ್ನ ಮತ್ತು ನಿಮ್ಮ ಪಾಪ ಪ್ರಿಯರೇ. ಪ್ರತಿ ಸಾರಿಯೂ ನಾವು ದೇವರ ವಿರುದ್ಧವಾಗಿ ಪಾಪ ಮಾಡುವಂಥ ಸಂದರ್ಭದಲ್ಲಿ ನಾವು ದೇವರನ್ನ ಯೇಸು ಸ್ವಾಮಿಯನ್ನ ಶಿಲ್ಬೆಗೆ ಏರಿಸ್ತಾ ಇದ್ದೇವೆ. ಎಲ್.ಎನ್.ಜಿ. ವೈಟಮ್ನವರು ಅವರು ಒಂದು ಪುಸ್ತಕದಲ್ಲಿ ಬರೆಯುವಂತರಾಗಿದ್ದಾರೆ, ನಾವು ಪ್ರತಿ ಸಾರಿ ಪಾಪವನ್ನು ಮಾಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನ ಶಿಲ್ಬೆ ಮೇಲೆ ಏರಿಸ್ತಾ ಇದ್ದೇವೆ ಎಂಬುದಾಗಿ ಹೇಳಿ. ಎಷ್ಟು ಜನ ಇವತ್ತಿನ ದಿನ ಪಾಪ ಮಾಡೋಕ್ಕಿಂತ ಮುಂಚಿತವಾಗಿ ಯೋಚಿಸ್ತೀರಾ? ಒಂದು ವೇಳೆ ನಾನು ಏನು ತಪ್ಪು ಮಾಡಿದ್ದಾಗ್ಯೂ ನನ್ನ ಶಿಕ್ಷೆಯನ್ನು ಹೊಂದಲಿಕ್ಕೆ ನಾನು ಒಪ್ಕೊಳ್ತೇನಾ? ಅಥವಾ ನಿಮ್ಮಲ್ಲಿ ಯಾರಾದರೂ ನೀವು ಮಾಡದೇ ಇರತಕ್ಕಂಥ ಒಂದು ತಪ್ಪಿಗೆ ಅಥವಾ ಪಾಪಕ್ಕೆ ಶಿಕ್ಷೆಯನ್ನು ಪಡಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ನೀವು ಒಪ್ಕೊಳ್ತೀರಾ? ಯಾವುದೇ ಒಂದು ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಆದರೆ ಯೇಸು ಸ್ವಾಮಿ ಇಡೀ ವಿಶ್ವದ, ಇಡೀ ಲೋಕದ ಒಂದು ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ತನ್ನ ಜೀವಿತದಲ್ಲಿ ಯಾವತ್ತಿಗೂ ಸಹ ಪಾಪವನ್ನೇ ಮಾಡಿರ್ತಕ್ಕಂಥ ಒಬ್ಬ ನೀತಿಯ ವ್ಯಕ್ತಿ,
ಒಂದು ಒಳ್ಳೆಯ ವ್ಯಕ್ತಿ ನಮ್ಮ ಒಂದು ಪಾಪಗಳಿಗೋಸ್ಕರ ಅವತ್ತಿನ ದಿನ ಶಿಲ್ಬೆ ಮೇಲೆ ಏರಿಸಲ್ಪಟ್ಟ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಇವತ್ತಿನ ದಿನ ಆ ಒಂದು ಶಿಲ್ಬೆ ಮೇಲೆ ಏರಿಸಿದಂಥ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ. ಆ ಒಂದು ದೇವರನ್ನು ಆರಾಧಿಸ್ತೇವೆ. ಪ್ರತಿ ಸಾರಿಯೂ ನಾವು ಅನೇಕ ಸ್ಥಳಗಳಲ್ಲಿ ಯೇಸು ಸ್ವಾಮಿ ಶಿಲ್ಬೆ ಹಾಕಿರ್ತಕ್ಕಂಥ ಆ ಒಂದು ಚಿತ್ರವನ್ನು ನೋಡ್ತೇವೆ. ಆತನು ಪಟ್ಟಂಥ ಒಂದು ಕಷ್ಟವನ್ನು ನಾವು ತಿಳಿದಿದ್ದೇವೆ. ಆತನು ಹೋದಂಥ ಹಾದಿ, ಆತನು ಪಟ್ಟಂಥ ನೋವು, ಆತನು ಪಟ್ಟಂಥ ವೇದನೆ ಎಲ್ಲವನ್ನ ಸಹ ನಾವು ಬಲ್ಲವರಾಗಿದ್ದೇವೆ. ಆದಾಗ್ಯೂ ಸಹ ನಾವು ಪಾಪವನ್ನು ಮಾಡುವಂತರಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. ನಮ್ಮಿಂದ ಆ ಒಂದು ಪಾಪ ಎಂಬತಕ್ಕಂಥದ್ದು ಹೊರಗಡೆ ಬಂದಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ ಪ್ರಿಯರೇ. ಇನ್ನು ಹೆಚ್ಚಿನ ಒಂದು ಪಾಪವನ್ನು ಮಾಡ್ತಾ ಇದ್ದೇವೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಪಾಪವನ್ನು ಇನ್ನು ಹೆಚ್ಚಾಗಿ ಘೋರವಾದಂತಹ ರೀತಿಯಲ್ಲಿ ನಾವು ಮಾಡುವಂತರಾಗಿದ್ದೇವೆ ಪ್ರಿಯರೇ. ಒಂದು ಸತಿ ನೆನೆಸ್ಕೊಳ್ಳಿ, ಆ ಒಂದು ದಿನದಲ್ಲಿ ಯೇಸು ಸ್ವಾಮಿ ಒಂದು ವೇಳೆ ನಮ್ಮ ಒಂದು ಪಾಪಗಳಿಗೋಸ್ಕರ ಮರಣವನ್ನು ಹೊಂದದೇ ಇದ್ದಂಥ ಪಕ್ಷದಲ್ಲಿ ನಾವು ಆ ಒಂದು ನಾವು ಇವತ್ತಿನ ದಿನ ಜೀವಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆತನು ಆ ಒಂದು ಶಿಲುಬೆ ಮೇಲೆ ಮರಣ ಹೊಂದಿದ ಕಾರಣದಿಂದಲೇ ಇವತ್ತಿನ ದಿನ ನಾವು ಅನಿತ್ಯವಾದಂಥ ಸಾವಿನಿಂದ ತಪ್ಪಿಸ್ಕೊಂಡಿದ್ದೇವೆ ಪ್ರಿಯರೇ. ಈ ಒಂದು ಯೇಸು ಸ್ವಾಮಿಯ ಒಂದು ಶಿಲುಬೆಯನ್ನು ನಾವು ದೃಷ್ಟಿಸಿ ನೋಡುವ, ಯೇಸು ಸ್ವಾಮಿ ಆ ಒಂದು ಶಿಲುಬೆಯಲ್ಲಿ ನೇತಾಡುವುದನ್ನು ನಾವು ನೋಡುವ, ಆ ಒಂದು ಕಷ್ಟವನ್ನು ನಾವು ನೆನೆಸ್ಕೊಳ್ಳುವ, ಆ ಒಂದು ದೇವರು ಪಟ್ಟಂಥ ಒಂದು ವೇದನೆಯನ್ನು ನಾವು ತಿಳಿದುಕೊಂಡು ನಾವು ದೇವರ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಪಾಪವನ್ನು ಮಾಡದೆ ಒಂದು ನೀತಿಯ ಜೀವಿತವನ್ನು ಜೀವಿಸುವ, ಪಾಪವನ್ನು ತನ್ನ ಹೆಸರಿಟ್ಟು ಕೂಗಿ ನಾವು ಆ ಒಂದು ಪಾಪವನ್ನು ಬಿಡುವ. ಎಂಥ ಒಂದು ಶೋಧನೆ ಬಂದಾಗ್ಯೂ, ಈ ಲೋಕದಲ್ಲಿ ಎಂಥ ಒಂದು ಕಷ್ಟ ಬಂದಾಗ್ಯೂ, ಎಂಥ ಒಂದು ನೋವು ಬಂದಾಗ್ಯೂ ನಾವು ಪಾಪವನ್ನು ಮಾಡದೆ ದೇವರನ್ನು ಆರಾಧಿಸುವ ಎಂಬುದಾಗಿ ಬೇಡಿಕೊಳ್ಳುವಂತನಾಗಿದ್ದೇನೆ ಪ್ರಿಯರೇ. ವಿಶೇಷವಾಗಿ ನಾನು ಹೇಳಿದ ರೀತಿಯಲ್ಲಿ ಪ್ರತಿಯೊಂದೊಂದು ಸಾರಿ ನಾವು ಪಾಪವನ್ನು ಮಾಡುವಂಥ ಸಂದರ್ಭದಲ್ಲಿ ದೇವರ ವಿರುದ್ಧವಾಗಿ ನಾವು ದ್ರೋಹವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ದೇವರನ್ನು ಶಿಲುಬೆಗೆ ಏರಿಸ್ತಾ ಇದ್ದೇವೆ. ಆತನ ಒಂದು ಕೈಗಳಿಗೆ ಮತ್ತೊಂದು ಆವೃತ್ತಿ ನಾವು ಆಣೆಯನ್ನು ಹೊಡೆಯುವಂಥರಾಗಿದ್ದೇವೆ. ನಾವು ಮೊಳೆಯನ್ನು ಹೊಡೆಯುವಂಥರಾಗಿದ್ದೇವೆ. ಕಾಲುಗಳಿಗೆ ನಾವು ಮೊಳೆಯನ್ನು ಹೊಡೆಯುವಂಥರಾಗಿದ್ದೇವೆ. ತನ್ನ ಒಂದು ತಲೆ ಮೇಲೆ ಆ ಒಂದು ಮುಳ್ಳಿನ ಕಿರೀಟವನ್ನು ಹಾಕುವಂಥರಾಗಿದ್ದೇವೆ ಪ್ರಿಯರೇ. ಇದೆಲ್ಲವೂ ಸಹ ಪಾಪದ ಮೂಲಕ ನಾವು ದೇವರ ವಿರುದ್ಧವಾಗಿ ಮಾಡುವಂಥರಾಗಿದ್ದೀರಿ. ಎಷ್ಟು ಜನಕ್ಕೆ ದೇವರಿಗೆ ಇನ್ನೊಂದು ಸತಿ ನಾವು ಪಾಪವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀರಾ? ಎಷ್ಟು ಸತಿ ನೀವು ಇನ್ನೊಂದು ಸತಿ ದೇವರ ವಿರುದ್ಧವಾಗಿ ಪಾಪ ಮಾಡಲಿಕ್ಕೆ ನೀವು ಇಚ್ಛಿಸ್ತೀರಾ? ನಾವು ಪಾಪ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಸಾರಿಯೂ ಯೇಸು ಸ್ವಾಮಿ ಶಿಲ್ಬೆಗೆ ಏರಿಸಲ್ಪಡ್ತಾನೆ. ಈ ಒಂದು ದೃಶ್ಯವನ್ನು ನಿಮ್ಮ ಒಂದು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ ಪ್ರಿಯರೇ. ಈ ಒಂದು ದೃಶ್ಯವನ್ನು ನಿಮ್ಮ ಒಂದು ಹೃದಯದಲ್ಲಿ ಬರೆದುಕೊಳ್ಳಿರಿ ಪ್ರಿಯರೇ. ನಾನು ಪ್ರತಿ ಸಾರಿಯೂ ಪಾಪವನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ದೇವರ ವಿರುದ್ಧವಾಗಿ ನಾನು ಪಾಪವನ್ನು ಮಾಡ್ತಾ ಇದ್ದೇನೆ. ನಾನು ಯಾವುದೇ ರೀತಿಯಾದಂಥ ಒಂದು ಆಲೋಚನೆ ಇಲ್ಲದೆ ಪಾಪವನ್ನು ಮಾಡ್ತಾ ಇದ್ದೇನೆ. ಆದರೆ ದೇವರಿಗೆ, ಪರಲೋಕದಲ್ಲಿ ಇರ್ತಕ್ಕಂಥ ದೇವರಿಗೆ ಅದು ಭಾಳಷ್ಟು ನೋವನ್ನು ತರ್ತಕ್ಕಂಥದ್ದಾಗಿದೆ. ನನ್ನ ಒಂದು ಮಗಳು, ನನ್ನ ಒಂದು ಮಗನು ಪಾಪವನ್ನು ಮಾಡ್ತಾ ಇದ್ದೇನೆ. ನಾನು ಇವನಿಗೋಸ್ಕರ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ದೆ. ಇವನಿಗೋಸ್ಕರ ನಾನು ಕಷ್ಟಪಟ್ಟು ನಾನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದೆ. ಆದಾಗ್ಯೂ ಸಹ ಈತನು ಪಾಪವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ ದುಃಖವನ್ನು ಪಡ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಇವತ್ತಿನ ದಿನ ನನ್ನ ಒಂದು ಹೃದಯದಲ್ಲಿ ಯೇಸು ಸ್ವಾಮಿಯ ವಿರುದ್ಧವಾಗಿ ನಾನು ಪಾಪ ಮಾಡಲಿಕ್ಕೆ ಇಚ್ಛಿಸೋದಿಲ್ಲ, ಅಥವಾ ಯೇಸು ಸ್ವಾಮಿಯ ವಿರುದ್ಧವಾಗಿ ನಾನು ದ್ರೋಹವನ್ನು ಮಾಡಲಿಕ್ಕೆ, ಪಾಪವನ್ನು ಮಾಡಲಿಕ್ಕೆ ಇಚ್ಛಿಸೋದಿಲ್ಲ. ಯಾಕಂತೇಳಿದ್ರೆ ನಾನು ಪಾಪವನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಆತನನ್ನು ಶಿಲುಬೆಗೆ ಏರಿಸ್ತಾ ಇದ್ದೇನೆ. ಇವತ್ತಿನ ದಿನ ನೀವು ಸಹ ಪಾಪವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಆಲೋಚನೆಯನ್ನು ಮಾಡಿಕೊಳ್ಳಿರಿ. ನೀವು ಪಾಪವನ್ನು ಮಾಡುವಾಗ ನೀವು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸುವಂತರಾಗಿದ್ದೇವೆ ಪ್ರಿಯರೇ. ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಪಾಪವನ್ನು ಮಾಡದೆ ದೇವರ ಒಂದು ಮೆಚ್ಚುಗೆಯಾಗಿ, ದೇವರೊಂದು
ಒಂದು ನೀತಿಯ ಮಕ್ಕಳಾಗಿ ಜೀವಿಸುವ ಹಾಗೂ ದೇವರು ಬರುವ ತನಕ ಆ ಒಂದು ನೀತಿಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡು ನಡೀಲಿಕ್ಕಾಗುವಂತೆ ನಾವು ಕೃಪೆಯನ್ನು ಬೇಡಿಕೊಳ್ಳುವ ಹಾಗೂ ವಿಶೇಷವಾಗಿ ದೇವರು ನಮ್ಮನ್ನು ಆಶೀರ್ವದಿಸೆಂಬುದಾಗಿ ಬೇಡಿಕೊಳ್ಳುವ ಆ ಒಂದು ಪಾಪವನ್ನು ನಾವು ವಿರೋಧಿಸಲಿಕ್ಕೆ ಬಲವನ್ನು ಕೊಡು ಎಂಬುದಾಗಿ ಹೇಳಿ ನಾವು ಬೇಡಿಕೊಳ್ಳುವ ಹಾಗೂ ಏಸು ಕ್ರಿಸ್ತನ ಮೂಲಕ ಏಸು ಕ್ರಿಸ್ತನ ರಕ್ತದ ಮೂಲಕ ನಾವು ಆ ಒಂದು ಪಾಪವನ್ನು ಜಯಿಸಲಿಕ್ಕೆ ಬಲವನ್ನು ಶಕ್ತಿಯನ್ನು ಕೊಡು ಎಂಬುದಾಗಿ ಹೇಳಿ ನಾವು ಬೇಡಿಕೊಳ್ಳುವ ಪ್ರಿಯರೇ. ಖಂಡಿತವಾಗ್ಲೂ ದೇವರು ನಮ್ಮನ್ನು ಬಲಗೊಳಿಸುವಂತನಾಗಿದ್ದಾನೆ. ನಾವೆಲ್ಲರೂ ಆ ಒಂದು ಪವಿತ್ರಾತ್ಮನ ಸಹಾಯಕ್ಕೋಸ್ಕರ ಹಾಗೂ ಪವಿತ್ರಾತ್ಮ ನಮ್ಮ ಜೊತೆಗಾರನಾಗಿದ್ದ ಆ ಒಂದು ಪಾಪವನ್ನು ಎದುರಿಸಲಿಕ್ಕೆ ಶಕ್ತಿ ನೀಡಲಿ ಎಂಬುದಾಗಿ ಹೇಳಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಕ್ಕಂಥ ನಮ್ಮ ಪರಲೋಕದ ತಂದೆ, ಪ್ರತಿ ಸಾರಿಯೂ ನಾವು ಪಾಪವನ್ನು ಮಾಡಿರುವಾಗ ಸ್ವಾಮಿ ನಿನ್ನನ್ನು ಶಿಲುಬೆಗೆ ಏರಿಸುವಂತರಾಗಿದ್ದೇವೆ. ಆದ ಕಾರಣ ಸ್ವಾಮಿ ನಮ್ಮ ಒಂದು ಪಾಪಗಳನ್ನು ನಾವು ತೊರೆದು ಬಿಟ್ಟು ಸ್ವಾಮಿ ನಿನಗೆ ಮೆಚ್ಚುಗೆಯಾಗಿ ನಿನಗೆ ನೀತಿಯುಳ್ಳ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸ್ತಾ ಬರಬೇಕೆಂಬುದಾಗಿ ಹೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುವಂತನಾಗಿದ್ದೇನೆ ಸ್ವಾಮಿ. ಆಮೇನ್.